ಪರ್ಯಾಯ ಶ್ರೀ ಪಲಿಮಾರು ಮಠ, ಶ್ರೀಕೃಷ್ಣ ಮಠ ಉಡುಪಿ ಇವರ ಆಶ್ರಯದಲ್ಲಿ ಶ್ರೀ ವಿದ್ಯಾಧೀಶ ತೀರ್ಥಪಾದರ ದಿವ್ಯಾನುಗ್ರಹದೊಂದಿಗೆ ಹೆಜ್ಜೆಗೆಜ್ಜೆ ನೃತ್ಯ ಇದರ ರಜತ ಮಹೋತ್ಸವ ಬೆಳ್ಳಿ ಹೆಜ್ಜೆಯ ಕಾರ್ಯಕ್ರಮ ನಡೆಯಿತು. ಆ ಪ್ರಯುಕ್ತ ನೃತ್ಯಾಂಜಲಿ ಸಂಚಿಕೆ 9 ವಿದುಷಿ ಶ್ರೀಮತಿ ರಾಧಿಕಾ ರಾಮಾನುಜನ್ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಪ್ರಬುದ್ಧ ಯಕ್ಷಗಾನ ಕಲಾವಿದರಾದ ಪ್ರೊಫೆಸರ್ ಎಂಎಲ್ ಸಾಮಕರ್ ಅವರಿಂದ ವಿದುಷಿ ಶ್ರೀಮತಿ ರಾಧಿಕಾ ರಾಮಾನುಜನ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೇ ಸಂದರ್ಭದಲ್ಲಿ ನಡೆಯಿತು. ಭರತನಾಟ್ಯ ಪ್ರದರ್ಶನವನ್ನು ಪ್ರದರ್ಶಿಸಿದಂತಹ ವಿದುಷಿ ಶ್ರೀಮತಿ ರಾಧಿಕಾ ರಾಮಾನುಜನ್ ರವರಿಗೆ ಮಠದ ಪರವಾಗಿ ಹಾಗೂ ಹೆಜ್ಜೆಗೆಜ್ಜೆ ಬೆಳ್ಳಿ ಹೆಜ್ಜೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು